ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಇವತ್ತು ನಮ್ಮ ವಾರಿಜ ಇದ್ದಾಳಲ್ಲ, ಕರು ಹಾಕಿ 11 ದಿವಸ ಆಯಿತು. ಹಾಗೆ ಅವಳಿಗೆ ಇವತ್ತು ನಾವು ಸ್ನಾನ ಎಲ್ಲ ಮಾಡಿಸಿ ಶುದ್ಧ ಮಾಡುವಂತಹ ಒಂದು ಪ್ರಕ್ರಿಯೆ ಉಂಟು. ಅದಕ್ಕೆ ಹೊರಟಿದೆ. ಅವಳನ್ನು ಮತ್ತು ಕರುವನ್ನೆಲ್ಲ ಸ್ನಾನ ಮಾಡಿಸಿ ಹಾಲನ್ನು ನಾವು ಹೇಗೆ ಇಲ್ಲಿ ಶುದ್ಧ ಮಾಡಿ ದೇವರಿಗೆ ಉಪಯೋಗಿಸುವುದು ಅಂತ ಇವತ್ತು ಈ ವಿಡಿಯೋದಲ್ಲಿ ಸ್ವಲ್ಪ ನೋಡುವ. ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಕ್ರಮ ಇರ್ತದೆ. ಹಾಗೆ ಅವಳನ್ನು ನೋಡಿ, ಇಲ್ಲಿ ಕಟ್ಟಿ ಹಾಕಿದ್ದೇನೆ. ಕರುವನ್ನು ಇನ್ನೂ ಸಹ ಬಿಡ್ಲಿಲ್ಲ, ಇಲ್ಲಿ ಕೂಗ್ತಾ ಇದ್ದಾಳೆ ಅವಳು. ಇವತ್ತು ಮನೆಯೊಳಗೆ ಹಾಲು ಕೊಂಡೋಗೋದೆಲ್ಲ ಲೇಟ್ ಆಯ್ತಲ್ಲ, ಅದಕ್ಕೆ ಕಿಟ್ಟು ನೋಡಿ ಓಡಿಕೊಂಡು ಬಂದಿದ್ದಾಳೆ. ಎಲ್ಲಿ ಹೋದ್ರೆ ಇವರು ಹಾಲು ತರುವವರು ಅಂತ ನೋಡಿ ನೋಡಿ ಅವಳ ಒಂದು ಆ್ಯಕ್ಷನ್ ನೋಡಿ. ಇದು ಹಲಸಿನ ಎಲೆ ಚಿಲ್ಲಿ ಅಂತ ಹೇಳುದು. ಇದರಲ್ಲಿ ನಾವು ಹಾಲು ಮತ್ತು ಅಕ್ಕಿಯನ್ನು ಹಾಕಿ ನದಿಯ ತೀರದಲ್ಲಿ ಇಡ್ಬೇಕಂತೆ. ಅಂದರೆ ಗಂಗೆ ಮತ್ತು ಗೌರಿಯನ್ನು ಒಂದು ಮಾಡುದು ಅಂತ ಹೇಳುದು. ಮತ್ತೆ ಒಂದು ದೊಡ್ಡ ಬೊಳ್ಕಲ್ಲು, ಬಿಳಿ ಕಲ್ಲನ್ನು ನೀರಿಗೆ ಹಾಕಿ ನಮ್ಮ ಹಸುವಿಗೆ ಒಳ್ಳೆ ಹಾಲು ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋದು. ಹಾಗೆ ಶುದ್ಧ ಮಾಡೋದು ಅಷ್ಟೇ. ಗಂಗೆ ಗೌರಿಯನ್ನು ಒಟ್ಟಿಗೆ ಮಾಡಿದರೆ ಹಾಲು ಶುದ್ಧ ಆಯ್ತು ಅಂತ ಲೆಕ್ಕ. ನೋಡಿ, ಈ ತರಹದ್ದು 11 ಎಲೆ ಮಾಡಿ ಇಡಬೇಕು ನಾವು. 11 ದಿವಸದ ಅಶುದ್ಧವನ್ನು ನಾವು ತೆಗೆಯುವುದು ಅಂತ ಲೆಕ್ಕ. ನೋಡಿ, ನಾವೀಗ ನಮ್ಮ ಮನೆಯ ಹಿಂಬದಿ ಇರುವಂತಹ ತೋಡಿನ ಹತ್ರ ಬಂದಿದ್ದೇವೆ. ಈ ತೋಡಿನ ನೀರು ಹೋಗಿ ಗೌರಿ ಹೊಳೆಗೆ ಸೇರ್ತದೆ. ಹಾಗೆ ಇಲ್ಲಿ ನಾವೀಗ ನೋಡಿ ಈ ಥರ ಇಟ್ಟು ಇದಕ್ಕೆ ಅಕ್ಕಿ ಮತ್ತು ಹಾಲು ಹಾಕಿ ಅದನ್ನು ನೀರಿನಲ್ಲಿ ತೇಲಿ ಬಿಡುದು. ಹಾಗೆ ಗಂಗೆ ಮತ್ತು ಗೌರಿಯನ್ನು ಒಟ್ಟಿಗೆ ಮಾಡುವುದು ಅಂತ ಕ್ರಮ. ಅದು ಮೊದಲಿನವರು ನಮ್ಮಲ್ಲಿ ಹಾಗೆ ಆಚರಿಸ್ತಾ ಇದ್ರು. ಹಾಗೆ ನಾವು ಸಹ ಹಾಗೆ ಆಚರಿಸ್ತಾ ಇದ್ದೇವೆ. ಅದಕ್ಕೆ ಏನು ಕತೆ ಏನು ಇದು ಅಂತ ನಮಗೆ ಸಹ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಯಾರ ಹತ್ರ ಅದು ಕೇಳಬೇಕಿದ್ರೆ ಹೇಳ್ತೇವೆ. ನೋಡಿ, ಈಗ ಎಲ್ಲ ಹಾಲನ್ನೆಲ್ಲ ಅದಕ್ಕೆ ಎಲ್ಲ ಹಾಲನ್ನಲ್ಲ, ಸ್ವಲ್ಪ ಸ್ವಲ್ಪ ಹಾಲನ್ನೆಲ್ಲ ಹಾಕಿ ಆ ನೀರಲ್ಲಿ ತೇಲಿ ಬಿಡುದು. ನೋಡಿ, ಹಾಲು ಶುದ್ಧ ಮಾಡಿ ಆಯಿತು. ಇನ್ನು ಈ ಹಾಲನ್ನು ನಾವು ಕೊಂಡೋಗಿ ದೇವರ ಕೊಂಡಲ್ಲಿ ಇಡ್ತೇವೆ. ನಮಗೆ ಇವತ್ತು ಬೆಳಿಗ್ಗೆ ತಿನ್ನಿ ನೀರು ದೋಸೆ ಆಯಿತಾ, ಮತ್ತು ಚಟ್ನಿ, ಮತ್ತು ನಿನ್ನೆದು ಸಾಂಬಾರು. ಇದು ನಮ್ಮ ಬಂಟಿಗೆ ನಾನು ಮಣ್ಣಿ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇದು ಸೋರೆಕಾಯಿ ಜ್ಯೂಸ್ ಆಯಿತಾ. ಎಳತ್ತು ಸೋರೆಕಾಯಿಯನ್ನು ನಾವು ಬೆಲ್ಲ ಹಾಕಿ ಹೀಗೆ ಜ್ಯೂಸ್ ಮಾಡಿ ಕುಡಿಬೇಕು. ಇದು ಸ್ತ್ರೀಯರಿಗೆ ತುಂಬ ಒಳ್ಳೆಯದು. ವರ್ಧನ್ ಫ್ರೆಂಡ್ಸ್, ನೋಡಿ, ತುಂಬ ದಿವಸದ ಬಳಿಕ ವರ್ಧನ್ ನಾನು ಬಿಟ್ಟದು. ಏನನ್ನು ಬಿಡಬೇಕಾದ್ರೆ ಪೂರ್ವ ಸಿದ್ಧತೆ ತುಂಬ ಬೇಕು ನಮಗೆ. ಗೇಟಿನ ಹತ್ತಿರ ಬೈಕ್ ಎಲ್ಲ ಅಡ್ಡ ಎಲ್ಲ ಇಟ್ಟು ಈಗ ಬಿಟ್ಟಿದ್ದೇವೆ. ನೋಡಿ, ಪಾಪದ ಮಗು ನಮ್ಮ ವರ್ಧನ್. ಎಡ್ಡಾನಿತ ಜಾಯ್ ತಂಪುಣ ಅಳೆ ನಿಂಚಿ ಬುಡಿಯರತ್ತು ಬೇನಾಂಚಿ ಮುಂದಂಪರತ್ತು ಜಾಯ್ತಾಳ ಅಂಪುಗ ಬಲಸಿದ ಒಂಜಿಂಬಿಯನ್ನು ಪೋಡಿಪೋತಿ ಇಂಚಿ ಅಂಪೋಡು, ಹಳೆನು ಒಳೆ ಅಂಪೋಡು. ಆಮೇಲೆ ಇಲ್ಲಾಳೆ ಇಲ್ಲಾಳೆ ಮಧ್ಯಾಹ್ನ ಊಟಕ್ಕೆ ನಾವು ಸಾರು ಮಾಡಿದ್ದು, ಟೊಮೆಟೊ ಸಾರು. ಮತ್ತು ಬೇರೆ ಎಂತ ಸಹ ಮಾಡಲಿಲ್ಲ. ಹಾಗೆ ಬೇರೆ ಎಂಥ ವಿಶೇಷ ಇರಲಿಲ್ಲ ತೋರಿಸ್ಲಿಕ್ಕೆ. ಈಗ ನೋಡಿ, ನಾನು ಮತ್ತು ಬಂಗಾರು ವಾಕಿಂಗ್ ಹೋಗ್ತಾ ಇದ್ದೇವೆ ಸಂಜೆದ್ದು. ಸೊ ಬನ್ನಿ, ಫಾಲೋ ಮಾಡಿ, ನೀವು ಕೂಡ ಬನ್ನಿ ನಾಡೋಳಿ ಗುಡ್ಡೆಗೆ. ನೀವು ನಮ್ಮ ಬಂಗಾರಿಗೆ ಆಚೀಚೆ ಕುಚ್ಚಲ ಒಟ್ಟಿಗೆ ಬರ್ತದುಂಡು ಹೋಗಿಟ್ಟು ನೀರು ನಣುಂಜಿ ಆಯ್ತಾ.
ನಮ್ಮ ಕಿಟ್ಟು ಆಗ ಬಂಗಾರವನ್ನು ವಾಕಿಂಗ್ ಕೊಂಡೋಗುವಾಗ ಬಂದವಳು ಈಗ ಸಿಗ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಈವ್ನಿಂಗ್ ಇದು ಎಷ್ಟು ಚಂದ ವ್ಯೂ ಕಾಣ್ತದೆ ನೋಡಿ, ಸೂಪರ್ ಅಲ್ಲ. ಕಿಟ್ಟು ಗುಡ್, ಕಿಟ್ಟು ಗುಡ್. ಪತ್ತು ಬಂದು ಬಲಿ ಪ್ರಸಲಾಡು ಅಲ್ಲ ಪೋಯ್ ಕಿಟ್ಟು ಸುಖ. ಫೈನಲಿ ವಿ ಕಾಟ್ ಕಿಟ್ಟು. ಬಲ ಯೋರಿಯೋ ಇದ್ದಿ ಅವೆಂಥದ್ದು ಬೋದು. ನೋಡಿ ಹೊಸ ನೆಂಟ್ರೆಲ್ಲ ಬಂದಿದ್ದಾರೆ ನೋಡಿ. ಆಯ್ಷಾ ಇನ್ನೆಂಚಿನ ಅವಳು ಬೇಡ. ಈಗ ಇದೆಂತ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾಳೆಗೆ ನಮ್ಗೆ ಉದ್ದಿನ ದೋಸೆ. ಇದರಲ್ಲಿ ಎಂತೆಲ್ಲ ಆಗ್ತದೆ ಅಂದ್ರೆ ನನಗೆ ಗೊತ್ತಿಲ್ಲ. ಇಡ್ಲಿ ಮಾಡ್ಲಿಕ್ಕಿಂತ ಹೊರಟದ್ದು ಈಗ ಉದ್ದಿನ ದೋಸೆ ಅಂತ ಆಗಿದೆ. ಅದರಲ್ಲಿ ಮಸಾಲೆ ದೋಸೆ ಮಾಡ್ತೇನೆ, ತುಪ್ಪ ದೋಸೆ ಮಾಡ್ತೇನೆ, ಎಂತ ಅಂತ ಹೇಳಿ ನಾಳೆ ನೋಡುವ ನಾವು. ನೋಡಿ ಫ್ರೆಂಡ್ಸ್, ನಂದು ವ್ಲಾಗ್ ಎಂಡ್ ಆಗ್ತಾ ಬಂತು. ಆದ್ರೆ ಸಹ ನನ್ನ ಮಗನಿಗೆ ಇನ್ನೂ ಸಹ ಗೇಮ್ಸ್ ಆಡಿ ಆಗಿಲ್ಲ. ಫ್ರೆಂಡ್ಸ್ ಒಟ್ಟಿಗೆ ಮತ್ತೆ ಎಂತ ದೊಡ್ಡದಾಗಿ ಸೌಂಡ್ ಮಾಡಿಕೊಂಡು ನಗರ್ತಾ ಇದ್ದಾನೆ. ಅವತ್ತಿನ ವ್ಲಾಗ್ ಎಂಡ್ ಮಾಡುವಂತಹ ಟೈಮ್ ಬಂದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪೀಠವನ್ನು ನಮ್ಮ ಪುತ್ತಿಗೆ ಮಠಾಧೀಶರು ಏರಲಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಕೋಟಿ ಗೀತಾ ಯಜ್ಞ ಎನ್ನುವಂತಹ ಒಂದು ಮಹತ್ ಕಾರ್ಯವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಆ ಪ್ರಯುಕ್ತ ಯಾರೆಲ್ಲ ಆಸಕ್ತಿ ಉಂಟು ಅವರೆಲ್ಲರೂ ಕೂಡ ಭಗವದ್ಗೀತೆಯನ್ನು ಅವರೆಲ್ಲರೂ ಸಹ ಭಗವದ್ಗೀತೆಯನ್ನು ಬರೆದು ದೇವರಿಗೆ ಅಲ್ಲಿ ನಾವು ಸಮರ್ಪಣೆ ಮಾಡಬಹುದು. ಅದಕ್ಕೆ ಕೆಲವು ವಿಧಿವಿಧಾನ ಇದೆ. ಸೊ ಅವರೇ ಪುಸ್ತಕ ಎಲ್ಲ ನಮಗೆ ಬೇಕಿದ್ರೆ ಕೊಡ್ತಾರೆ, ನಮಗೆ ಪೋಸ್ಟ್ ಕೂಡ ಮಾಡ್ತಾರೆ. ಅಲ್ಲಿ ವೆಬ್ಸೈಟ್ ಉಂಟು, ಅದನ್ನೆಲ್ಲ ಹೋಗಿ ನೋಡಿದರೆ ನಮಗೆ ಫಾರ್ಮ್ ಎಲ್ಲ ಅದರಲ್ಲಿ ಸಿಗ್ತದೆ. ಮತ್ತು ನಮಗೆ ಎಷ್ಟು ಬುಕ್ ಬೇಕು, ಏನೆಲ್ಲ ಬೇಕು ಎಲ್ಲ ಅದರಲ್ಲಿ ಡೀಟೇಲ್ಸ್ ಇರ್ತದೆ. ಆ ಮೂಲಕ ನಾವು ತರಿಸಿಕೊಂಡು ಬರೆದು ಪರ್ಯಾಯ ಮುಗಿಯುವುದರ ಒಳಗಾಗಿ ನಾವು ಅಲ್ಲಿಗೆ ಕೊಟ್ಟರಾಯಿತು. ಹಾಗೆ ಅದು ದಿವಸಕ್ಕೆ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ನಾವು ಭಗವದ್ಗೀತೆಯನ್ನು ಬರೆದ್ರಾಯಿತು. ಬರೆಯುವಾಗ ಅದರ ಅರ್ಥವನ್ನು ಸಹ ನಾವು ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಭಗವದ್ಗೀತೆ ನಾನು ಬರೆದದ್ದು ಅದೇ 11ನೇ ಅಧ್ಯಾಯದ 47ನೇ ಶ್ಲೋಕ ಬರೆದಿದ್ದೇನೆ. ಅದರ ಅರ್ಥ ಏನು ಅಂತ ನೋಡುವ. ಈಗ ನಾನು ಬರಿತಾ ಇರುವುದು ಭಗವದ್ಗೀತೆಯ 11ನೇ ಅಧ್ಯಾಯ ಅಂತ ಹೇಳಿರೋದು ಶ್ರೀಕೃಷ್ಣ ದೇವರ ವಿಶ್ವರೂಪ ದರ್ಶನ ಆದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಅರ್ಜುನ ಹೇಳಿದಂತಹ ಮಾತುಗಳನ್ನು ನಿನ್ನೆ ಹೇಳಿದಲ್ಲ, ಆ ದೇವರ ವಿಶ್ವರೂಪ ದರ್ಶನವನ್ನು ನೋಡಿ ಅರ್ಜುನನಿಗೆ ಒಂದು ಕಡೆ ಸಂತೋಷ ಆದ್ರೆ ಸಹ ಇನ್ನೊಂದು ಕಡೆ ಭಯದಿಂದ ತಲ್ಲಣನಾಗಿ ದೇವರ ಹತ್ರ ಪ್ರಾರ್ಥಿಸ್ತಾನಂತೆ. ಹೇ ದೇವರೇ, ನನಗೆ ನಿನ್ನ ನಿಜ ರೂಪವಾದ ಆ ಚತುರ್ಬಾಹುವಾದ ನಿನ್ನನ್ನು ತೋರಿಸು. ಅಂದ್ರೆ ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ, ಪದ್ಮವನ್ನು ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಬಯಸುತ್ತೇನೆ ಪ್ರಾರ್ಥನೆ ಮಾಡಿಕೊಳ್ತಾನಂತೆ. ಅಷ್ಟು ಹೊತ್ತಿಗೆ ಭಗವಂತ ಒಂದು ಮಾತನ್ನು ಹೇಳ್ತಾನೆ ಅರ್ಜುನನಿಗೆ. ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಈ ಐಹಿಕ ಜಗತ್ತಿನಲ್ಲಿ ನನ್ನ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಅನಂತವೂ ತೇಜೋಮಯವೂ ಆದ ಈ ರೂಪವನ್ನು ನಿನಗೆ ಮೊದಲು ಯಾರೂ ನೋಡಿಲ್ಲ. ಆ ಮಾತೇ ಕೇಳುವಾಗ ನಮಗೆ ಒಂದಿಷ್ಟು ಖುಷಿ ಆಗ್ತದಲ್ಲ. ಹಾಗೆ ಈ ಮಲಗುವ ಹೊತ್ತಿನಲ್ಲಿ
ನಾವು ಕೂಡ ಚತುರ್ಭುಜನಾದಂತಹ ಶ್ರೀಕೃಷ್ಣನನ್ನು ಮನಸಾ ಸ್ಮರಿಸುತ್ತಾ ನಾವು ಕೂಡ ಮಲಗಿ ನಾಳೆಯ ಶುಭೋದಯಕ್ಕಾಗಿ ಪ್ರಾರ್ಥಿಸೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.